ಉಡುಪಿ ಮಂಗಳೂರು ನಡುವೆ ನಿತ್ಯ ಪ್ರಯಾಣಿಸುವ ಮಂದಿ ಈ ಪಾಸ್ ಅನ್ನು ಕಡ್ಡಾಯವಾಗಿ ಪಡೆಯತಕ್ಕದ್ದು ಎಂಬುದಾಗಿ ಉಡುಪಿ ಜಿಲ್ಲಾಧಿಕಾರಿ ಜಗದೀಶ್ ಸ್ಪಷ್ಟಪಡಿಸಿದ್ದಾರೆ. ಚೆಕ್ ಪೋಸ್ಟ್ ಪರಿಶೀಲನೆ ನಡೆಸಲು ಆಗಮಿಸಿದಂತಹ ಅವರಲ್ಲಿ ಈ ಪಾಸ್ ಬಗ್ಗೆ ಜನರಲ್ಲಿ ಗೊಂದಲಗಳು ಇರುವ ಬಗ್ಗೆ ಪತ್ರಕರ್ತರು ಕೇಳಿದಂತಹ ಪ್ರಶ್ನೆಗೆ ಉತ್ತರಿಸಿದ ಅವರು, ಒಂದು ಮೊಬೈಲ್ ಸಂಖ್ಯೆಯಿಂದ ಒಂದು ಬಾರಿ ಮಾತ್ರ ಈ ಪಾಸ್ ಅನ್ನು ಪಡೆದುಕೊಳ್ಳಬಹುದಾಗಿದ್ದು, ಒಂದು ಬಾರಿ ಪಡೆದ ಪಾಸ್ ಹೋಗಿ ಬರೋದಕ್ಕೆ ಒಂದು ದಿನಕ್ಕೆ ಮಾತ್ರ ಉಪಯೋಗಿಸಬಹುದು. ಮುಂದೆ ಈ ಪಾಸ್ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಆರೋಗ್ಯ ಸಮಸ್ಯೆ ಉದ್ಭವಗೊಂಡಲ್ಲಿ ಪೂರಕ ದಾಖಲೆ ಒದಗಿಸಿದ ಸಂದರ್ಭ ಹಾಗೂ ಸರ್ಕಾರಿ ಕಚೇರಿ ಸಿಬ್ಬಂದಿಗಳ ಹೊರತಾಗಿ ಖಾಸಗಿ ಕಂಪನಿ ಕೆಲಸಗಳಿಗೆ ಹೋಗೋ ಕಾರ್ಮಿಕರಿಗೆ ಸರ್ಕಾರದ ಇದೀಗ ನಿರ್ಣಯದ ಪ್ರಕಾರ ಪಾಸ್ ಪಡೆಯೋದಕ್ಕೆ ಅವಕಾಶ ಇಲ್ಲ. ಮುಂದೆ ಅವಳಿ ಜಿಲ್ಲೆಗಳಿಗೆ ಮುಕ್ತ ಸಂಚಾರಕ್ಕೆ ಅವಕಾಶ ನೀಡದ ಹೊರತು ಜಿಲ್ಲೆಯಿಂದ ಜಿಲ್ಲೆಗೆ ಓಡಾಟವನ್ನು ನಿರ್ಬಂಧಿಸಲಾಗಿದೆ ಅಂತ ಹೇಳಿದರು. ಈಗ ನಮಗೆ ಗೌರ್ಮೆಂಟ್ ಆರ್ಡರ್ ಪ್ರಕಾರ ಒಂದು ಪಾಸ್ ಮಾತ್ರ ಕೊಡ್ಲಿಕ್ಕಿದೆ, ಸಿಂಗಲ್ ವೇ ಇಲ್ಲ. ಹೋಗಿ ಬರಲಿಕ್ಕೆ ಅಂದರೆ ಒಂದು ದಿವಸ ಕೊಡ್ಬೋದು, ಕಂಟಿನ್ಯೂ ಕೊಡ್ಲಿಕ್ಕಿಲ್ಲ. ಅದು ಗೌರ್ಮೆಂಟ್ ಡಿಸಿಷನ್ ತಗೋಬೇಕು. ಈಗ ಉದಾಹರಣೆಗೆ ರಾಮನಗರದವರು ಬೆಂಗಳೂರಿಗೆ ಬರ್ಬೋದು, ಒಂದೇ ಯೂನಿಟ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಆ ಥರ ಉಡುಪಿ ಮಂಗಳೂರನ್ನ ಒಂದೇ ಯೂನಿಟ್ ಅಂತ ಮಾಡಿದರೆ ನಾವು ಬಿಡ್ತೀವಿ. ಅಲ್ಲಿವರೆಗೂ ಇಲ್ಲ, ಅಲ್ಲಿವರೆಗೂ ಆಯಾ ಜಿಲ್ಲೆಯವರು ಅಲ್ಲಲ್ಲೇ ಇರಬೇಕು. ನೋಡುವ ಕೇಳಿದ್ದಾರೆ, ಅಲ್ಲಿ ಒಂದೇ ಯೂನಿಟ್ ಅಂತ ಕನ್ಸಿಡರ್ ಮಾಡಿದರೆ ಡೈಲಿ ಓಡಾಡ್ಬೋದು. ಈಗ ಸದ್ಯ ಕಲ್ತೀವಿ ಅಲ್ಲ, ಈಗ ಅದೇ ಸಮಸ್ಯೆ ಇರೋದು ಇಲ್ಲಿ. ಬೆಂಗಳೂರ 4 ಜಿಲ್ಲೆನ ಒಂದೇ ಯೂನಿಟ್ ಅಂತ ಕನ್ಸಿಡರ್ ಮಾಡಿದ್ವಿ. ಬೆಂಗಳೂರು ಅರ್ಬನ್, ರೂರಲ್, ರಾಮನಗರ, ಇನ್ನೊಂದು ಯಾವ ಜಿಲ್ಲೆ, ಇಷ್ಟು ಜಿಲ್ಲೆಗಳು. ಹೌದು, ಅವರು ಬೇಕಾದ್ರೆ ಓಡಾಡ್ಬೋದು. ಇದನ್ನು ನಮ್ದು ಒಂದು ಯೂನಿಟ್ ಅಂತ ಕನ್ಸಿಡರ್ ಮಾಡಿದರೆ ಓಡಾಡ್ಲಿಕ್ಕಾಗುತ್ತೆ. ಈಗ ಸದ್ಯ ಕಲ್ತೀವಿ. ಈ ಸಂದರ್ಭದಲ್ಲಿ ಕಾಪು ತಹಶೀಲ್ದಾರ್ ಮೊಹಮ್ಮದ್ ಇಸಾಕ್, ಪಡುಬಿದ್ರಿ ಎಸ್ಐ ಸುಬ್ಬಣ್ಣ, ಕಂದಾಯ ಅಧಿಕಾರಿ ಅರುಣ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ ಮೊದಲಾದವರು ಉಪಸ್ಥಿತರಿದ್ದರು.